ತನ್ನ ಮೇಲಿನ ಆರೋಪಗಳನ್ನು ಮರೆಮಾಚಲು ಸಚಿವ ಈಶ್ವರಪ್ಪನವರೇ ಹರ್ಷ ಅವರನ್ನ ಕೊಲೆ ಮಾಡಿಸಿದ್ದಾರೆ. ತನಿಖೆಯ ಮೊದಲೇ ಎಸ್ಡಿಪಿ ಮುಸ್ಲಿಂ ಸಮುದಾಯದವರು ಕೊಲೆ ಮಾಡಿರುವುದಾಗಿ ಹೇಳಿಕೆ ನೀಡುತ್ತಿರುವಾಗ ಅವರ ಮೇಲೆ ಬಲವಾದ ಸಂಶಯ ಮೂಡುತ್ತಿದೆ. ಬಿಜೆಪಿ ಪಕ್ಷದಿಂದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಈಶ್ವರಪ್ಪರನ್ನ ಉಚ್ಚಾಟಿಸಬೇಕು, ಸಚಿವ ಸ್ಥಾನ, ಶಾಸಕ ಸ್ಥಾನದಿಂದ ಅವರನ್ನ ವಜಾಗೊಳಿಸಬೇಕು ಎಂದು ಎಸ್ಡಿಪಿ ರಾಜ್ಯಾಧ್ಯಕ್ಷ ಲತೀಫ್ ಪುತ್ತೂರು ಆಗ್ರಹಿಸಿದರು. ಶಿವಮೊಗ್ಗದಲ್ಲಿ ಗಲಭೆಗೆ ಪ್ರಚೋದನೆ ಮತ್ತು ಹಿಂಸಾಚಾರಕ್ಕೆ ನೇತೃತ್ವ ನೀಡಿದ ಸಚಿವ ಈಶ್ವರಪ್ಪರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಎಸ್ಡಿಪಿಯಿಂದ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ಪ್ರತಿಭಟನೆಯನ್ನ ನಡೆಸಿ ಮಾತನಾಡಿದರು. ಈಶ್ವರಪ್ಪನವರ ಹೇಳಿಕೆಗಳಿಂದಲೇ ಇಂದು ಶಿವಮೊಗ್ಗದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತಿದೆ. ಮನೆ, ಅಂಗಡಿ, ಪ್ರಾರ್ಥನಾ ಮಂದಿರ, ವಾಹನಗಳಿಗೆ ಹಾನಿಯಾಗಿದೆ. ಅಧಿಕಾರಕ್ಕಾಗಿ ಮಾತ್ರ ಹಿಂದೂಗಳು ನಾವೆಲ್ಲ ಒಂದು ಎಂದು ಹೇಳಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಮಾತ್ರ ಹಿಂದುತ್ವವನ್ನ ಬಳಸುತ್ತಿದ್ದಾರೆ. ಧರ್ಮಗಳ ಮಧ್ಯೆ ಒಡಕನ್ನ ಹುಟ್ಟಿಸಿ ಗಲಭೆಗಳನ್ನ ಸೃಷ್ಟಿಸುತ್ತಿದ್ದಾರೆ ಎಂದು ಹೇಳಿದರು. ಪೊಲೀಸ್ ಇಲಾಖೆಯ ವರದಿಗಳು ಬರುವುದಕ್ಕಿಂತ ಮುಂಚೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಈಶ್ವರಪ್ಪನವರು ಮುಸ್ಲಿಂ ಗೂಂಡಾಗಳು ಆ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವರು ಹೇಳಿ, ಅದೇ ರೀತಿ ಮೈಸೂರಿನಲ್ಲಿ ಸಂಸದ ಪ್ರತಾಪ ಸಿಂಹ ಸಹ ಹೇಳಿದರು, ಅದು ಎಸ್ಡಿಪಿಯ ಕೈವಾಡ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೈವಾಡ ಇದೆ ಅಂತ. ನಾನು ಅರಗ ಜ್ಞಾನೇಂದ್ರ ಅವರಿಗೆ ಕೇಳ್ತಾ ಇದ್ದೀನಿ, ಆ ಕೊಲೆಯ ವರದಿಗಳು ಅಲ್ಲಿಯ ಎಸ್ಪಿ ಅವರು ಅದನ್ನು ಬಹಿರಂಗಪಡಿಸುವುದಕ್ಕಿಂತ ಮೊದಲೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಸಂಸದ, ಅದೇ ಶಿವಮೊಗ್ಗದ ಎಂಎಲ್ಎ ಆದಂತಹ ಸಚಿವರಾದಂತಹ ಈಶ್ವರಪ್ಪನವರಿಗೆ ಆ ಮಾಹಿತಿ ಹೇಗೆ ಲಭ್ಯವಾಯಿತು? ಅದನ್ನು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಬೇಕು. ಈ ರೀತಿಯ ವರದಿಗಳು ಮಂತ್ರಿಗಳಿಗೆ, ಎಂಎಲ್ಎಗಳಿಗೆ, ಸಂಸದರಿಗೆ ಮೊದಲೇ ಸಿಗುವುದಾದರೆ ಈ ಪೊಲೀಸ್ ವ್ಯವಸ್ಥೆಯನ್ನು ಯಾಕೆ ಬರ್ಖಾಸ್ತುಗೊಳಿಸಬಾರದು? ಆ ತನಿಖೆಯ ಸಂಪೂರ್ಣ ಜವಾಬ್ದಾರಿಯನ್ನ ಜನಪ್ರತಿನಿಧಿಗಳೇ ವಹಿಸಿಕೊಟ್ಟರೆ ಒಳ್ಳೆಯದಲ್ಲವೇ? ಪ್ರತಿಭಟನೆಯ ಕೊನೆಯಲ್ಲಿ ಈಶ್ವರಪ್ಪನವರ ಭಾವಚಿತ್ರವನ್ನು ದಹನ ಮಾಡಿದ್ರು. ಈ ವೇಳೆ ಎಸ್ಡಿಪಿ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಸಾಗರ್, ಉಪಾಧ್ಯಕ್ಷ ಹಮೀದ್ ಸಾಲ್ಮರ, ಸಂಘಟನಾ ಕಾರ್ಯದರ್ಶಿ ಸಿದ್ದಿಕ್, ಕೋಶಾಧಿಕಾರಿ ಅಶ್ರಫ್ ಬಾಬು ಮೊದಲಾದವರು ಪಾಲ್ಗೊಂಡಿದ್ರು.